ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ಇದು ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮ. ವಿವಿಧ ಕ್ಷೇತ್ರದ ಸಾಧಕರ ಅನಾವರಣ ಹಾಗೂ ಅವರ ಅನುಭವಗಳ ಜೊತೆ ಮಾತುಕತೆ ಆಡುವಂತಹ ಈ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಈ ದಿನ ನಮ್ಮ ಜೊತೆಗಿದ್ದಾರೆ. ಇವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ತಾಯಿಯ ಒಂದು ಇಂಟ್ರೆಸ್ಟ್ ಮೂಲಕ ತಾನು ಇಂಟ್ರೆಸ್ಟ್ ತಗೊಂಡು ಡ್ಯಾನ್ಸ್ನಲ್ಲಿ ವಿಶೇಷವಾಗಿ ಸಾಧನೆ ಮಾಡಿದ್ದಾರೆ. ಇವರು ನಮ್ಮೂರ ಪ್ರತಿಭೆ, ನಮ್ಮೂರ ಹೆಮ್ಮೆ ನಿರಾಲಿ ಪ್ರಭು ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಿರಾಲಿ ಪ್ರಭು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಒಂದು ಮಾತಿದೆ, ಅದಕ್ಕೆ ಸ್ಪಷ್ಟ ಉದಾಹರಣೆ ನೀವು. ತಾವು ಸಣ್ಣ ವಯಸ್ಸಿನಲ್ಲೇ ಒಂದು ಡ್ಯಾನ್ಸ್ ಕ್ಷೇತ್ರಕ್ಕೆ ಕಾಲಿಟ್ಟವರು. ಡ್ಯಾನ್ಸ್ನ ಮೂಲಕ ಹಲವಾರು ಪ್ರದರ್ಶನ ಕೊಟ್ಟು ಒಂದು ವಿಶೇಷವಾಗಿ ಸಾಧನೆ ಮಾಡಿದರೆ. ನೀವು ಹೇಳಬೇಕಾದ್ರೆ ಡ್ಯಾನ್ಸ್ ಮೇಲೆ ಹೇಗೆ ಇಂಟ್ರೆಸ್ಟ್ ಬಂತು ನಿಮಗೆ? ಡ್ಯಾನ್ಸ್ ಅಂದರೆ ನಾನು ಅಮ್ಮ ಹೇಳ್ತಾರೆ, ನನಗೆ 10th ಮಂತ್ಸ್ ಇರುವಾಗ ಅಮ್ಮ ಮುದ್ದು ಕೃಷ್ಣ ಹಾಕಿದ್ರಂತೆ. ಸೊ ಅದರಲ್ಲಿ 2nd ಪ್ರೈಸ್ ಏನೋ ಬಂದಿತ್ತು. ಸೊ ಅದರ ನಂತರ ಅಮ್ಮನಿಗೆ ಇಂಟ್ರೆಸ್ಟ್ ಬಂತು. ನನಗೆ ಡ್ಯಾನ್ಸ್ ಫುಲ್ ಇಂಟ್ರೆಸ್ಟ್ ಇತ್ತು ಡ್ಯಾನ್ಸ್ ಅಂದರೆ. ಮತ್ತು ಅಮ್ಮ ಒಂದು ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ರು. ಮತ್ತು ಫುಲ್ ಮುದ್ದು ಕೃಷ್ಣ ಎಲ್ಲಿದ್ದರೂ ಅಮ್ಮನ ಕರ್ಕೊಂಡು ಹೋಗ್ತಿದ್ರು. ಎಷ್ಟು ಲೇಟ್ ಆದರೂ ಅಮ್ಮ ಮುದ್ದು ಕೃಷ್ಣ ಅಲ್ಲಿ ಎಲ್ಲ ಕಡೆ ಫಸ್ಟ್ ಪ್ರೈಸ್ ಬರ್ತಿತ್ತು. ಮತ್ತು ಪಪ್ಪ ನನಗೆ ಮಂಜು ಸರ್ ಹತ್ರ ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಂತ ಅಲ್ಲಿ ಹಾಕಿದರು. ಅದು ಸರ್ ಅಂದರೆ ಫುಲ್ ಸಪೋರ್ಟ್. ಈಗ ಎಂಥದ್ದು, ಒಂದು ಸ್ಟೆಪ್ಸ್ ಮಿಸ್ ಆದರೂ ಇರಲಿ ಎಂತ ಇರಲಿ, ಸರ್ ಫುಲ್ ಸಪೋರ್ಟ್ ಇದ್ದಾರೆ. ಸೊ ಅದು ಡ್ಯಾನ್ಸ್ ಕ್ಲಾಸ್ ಬಿಡಲಿಕ್ಕೆ ನನಗೆ ಮನಸ್ಸಿಲ್ಲ. ಸೊ ಅಲ್ಲಿಂದ ಸರ್ ಆಡಿಷನ್ಸ್, ಪ್ರೋಗ್ರಾಮ್ಸ್ ಹೇಳಿ ಎಲ್ಲ ಫುಲ್ ಕಡೆ ಈಗ ಸೇರಿಸಿ ಈಗ ಡ್ಯಾನ್ಸ್ ಕ್ಲಾಸ್ ಬಿಡಲಿಕ್ಕೆ ಮನಸ್ಸಿಲ್ಲ. ಓಕೆ, ಅಮ್ಮನ ಒಂದು ಇಂಟ್ರೆಸ್ಟ್ ಮೂಲಕ ನಿಮಗೂ ಇಂಟ್ರೆಸ್ಟ್ ಬಂತು. ಮೊದಲಿನದಾಗಿ ಅಮ್ಮ ಸೇರಿಸಿದ ಡ್ಯಾನ್ಸ್ ಕ್ಲಾಸ್ ಯಾವ್ದು ಹೇಳ್ತೀರಾ? ಅಮ್ಮ ಫಸ್ಟ್ ಅಂದರೆ ದೃಶ್ಯ ಗ್ರೂಪ್ ಆಫ್ ಡ್ಯಾನ್ಸ್ ಅಂತ ಇತ್ತು, ಅಲ್ಲಿ ಸೇರಿಸಿದ್ರು. ಸೊ ಅಲ್ಲಿ ಸಹ ನಮಗೆ ಫುಲ್ ಪ್ರೋಗ್ರಾಮ್ಸ್, ಕಾಂಪಿಟಿಷನ್ಸ್ ಅಲ್ಲಿ ಸಹ ಕರ್ಕೊಂಡು ಹೋಗ್ತಿದ್ರು. ಸೊ ನೆಕ್ಸ್ಟ್ ಪಪ್ಪ ಹೇಳಿದರು ಅಲ್ಲಿ ಬೇಡ, ನೆಕ್ಸ್ಟ್ ಉಡುಪಿಯಲ್ಲಿ ನೋಡುವ ಅಂತ. ಅದು ಮಂಜು ಸರ್ ತುಂಬ ಫೇಮಸ್ ಇದ್ರಲ್ವಾ. ಸೊ ನನ್ನ ಪಪ್ಪ ಅಲ್ಲಿ ಸೇರಿಸಿದ್ರು ಡ್ಯಾನ್ಸ್ ಕ್ಲಾಸಿಗೆ. ಓಕೆ, ಈ ಡ್ಯಾನ್ಸ್ ಅಂತ ಬಂದಾಕ್ಷಣ ತುಂಬ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡಲಿಕ್ಕೆ ಇರ್ತದೆ. ಸ್ಕೂಲ್ ಕಾಲೇಜಲ್ಲಂತೂ ಡ್ಯಾನ್ಸ್ ಅಂದಾಗ ಟಪ್ಪ ಎಲ್ಲರೂ ಹೋಗ್ತಾರೆ. ಅದು ನಮ್ಗೆ ಒಂಥರ ಮನಸ್ಸಲ್ಲಿ ಬರ್ತಾರೆ, ಎಂತ ಇಷ್ಟು ರಾಶಿ ಜನ ಇದ್ದಾರೆ, ನಾನು ಒಂದು ಅಟ್ರಾಕ್ಷನ್ ಆಗ್ತೇನೆ ಅಂತ. ಆದರೂ ನೀವು ಡ್ಯಾನ್ಸಿಗೆ ಮುಂದೆ ಹೋದದ್ದುಂಟು, ಎಲ್ಲರೂ ನಿಮ್ಮನ್ನು ಗುರುತಿಸಿದಂಥದ್ದು ಅಂಥ ಸಂದರ್ಭ ಯಾವುದಾದ್ರು ಇದೆಯಾ? ನಾನು ಫಸ್ಟ್ ಕಾಲೇಜಿಗೆ ಹೋದೆ MGM. ಸೊ ಅಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ನಾನು ಡ್ಯಾನ್ಸರ್ ಅಂತ. ಸೊ ಅಲ್ಲಿ ನಮ್ಮದು ಟ್ಯಾಲೆಂಟ್ಸ್ ಡೇ ಅಂತ ಮಾಡಿದರು. ಸೊ ಅಲ್ಲಿ ಫಸ್ಟ್ ಡ್ಯಾನ್ಸ್ ಮಾಡಿದ್ದೆ. ಅಲ್ಲಿ ನಾನು ಡ್ಯಾನ್ಸ್ ಮಾಡುವಾಗ ಸರ್ನವರಿಗೆಲ್ಲ ಫುಲ್ ಶಾಕ್ ಇದು, ನಿರಾಲಿ ಹೌದಾ ಅಂತ. ಸರ್ನವರೆಲ್ಲ ಮತ್ತು ಕ್ಲಾಸಿಗೆ ಬರೋಕ್ಕೆ ಹೇಳ್ತಾರೆ, ನಿರಾಲಿ ನೀನೇ ಡ್ಯಾನ್ಸ್ ಮಾಡಿದ್ದು ಹೌದಾ ಅಂತ ಸೋರಿಗೆಲ್ಲ. ಮತ್ತು ಅಲ್ಲಿ ಡೈಲಿ ಕೇಳ್ತಾರೆ, ನಿರಾಲಿ ನಾಳ್ದು ಕಾಲೇಜ್ ಡೇ ಉಂಟು, ಡ್ಯಾನ್ಸ್ ಮಾಡು ನಿರಾಲಿ, ಹಾಗೆ ಹೀಗೆಲ್ಲ ಹೇಳ್ತಾರೆ. ಸೊ ನಾನು ಹಾಂ ಅಂತ ಹೇಳಿದ್ದೆ, ನೀನು ನೋಡ್ಬೇಕು ಕಾಲೇಜ್ ಡೇಗೆ. ಅದು ಕಾಲೇಜಲ್ಲಿ ಸಹ ಸಪೋರ್ಟ್ ಇದ್ದಾರೆ ಡ್ಯಾನ್ಸಿಗೆ. ಓಕೆ, ಡ್ಯಾನ್ಸ್ ಅಂದರೆ ನಿಮಗೆ ಎಷ್ಟು ಇಷ್ಟ? ಡ್ಯಾನ್ಸ್ ಅಂದಾಕ್ಷಣ ನಿಮಗೆ ಎನರ್ಜಿ ಫುಲ್ ಬಂತು. ಓಕೆ, ಡ್ಯಾನ್ಸ್ ಅಂದರೆ ಎಷ್ಟು ಇಷ್ಟ? ಡ್ಯಾನ್ಸ್ ನಾನು ಎಂತ ಸಹ ಬಿಡ್ತೇನೆ, ಡ್ಯಾನ್ಸ್ ಒಂದು ಬಿಡುವುದಿಲ್ಲ. ಅಪ್ಪನ ಹತ್ರ ಸಹ ಹೇಳಿದ್ದೇನೆ, ಡ್ಯಾನ್ಸ್ ಅಂದರೆ ಫುಲ್ ಇಷ್ಟ. ನಾನೀಗ ಎಲ್ಲಿಗೆ ಸಾಂಗ್, ಈಗ ನಾವು ಬಸ್ಸಲ್ಲಿ ಹೋಗುವಾಗ ಮ್ಯೂಸಿಕ್ ಹಾಕ್ತಾರಲ್ಲ, ಸೊ ಅಲ್ಲಿ ಸಹ ನನ್ನ ಕಾಲು ಆಚೆ ಈಚೆ ಹೋಗ್ತಿರ್ತದೆ. ಸೊ ಅಷ್ಟು ಡ್ಯಾನ್ಸ್ ಇಷ್ಟ ನನಗೆ, ಡ್ಯಾನ್ಸ್ ಬಿಡುವುದಿಲ್ಲ ನಾನು. ಓಕೆ, ಈ ಡ್ಯಾನ್ಸ್ ಅಂದಾಕ್ಷಣ ನೀವಂತೂ ಮಾಡಿದಂಥ ಒಂದು ಮೊದಲ ಸಾಂಗಿನ ಒಂದು ಡ್ಯಾನ್ಸ್ ಯಾವುದು? ಮೊದಲ ಸಾಂಗ್ ನಾನು ಫಸ್ಟ್ ಅಂದರೆ ಅದು ದೃಶ್ಯ ಗ್ರೂಪ್ ಆಫ್ ಡ್ಯಾನ್ಸ್. ಅಲ್ಲಿ ಫಸ್ಟ್ ಪ್ರೋಗ್ರಾಮ್ ಕೊಟ್ಟದ್ದು ನಾನು ಡ್ಯಾನ್ಸ್ ಕ್ಲಾಸಿಂದ. ಅಂದರೆ ಫಸ್ಟ್ ಪ್ರೋಗ್ರಾಮ್ ಅಂದರೆ ದೃಶ್ಯ ಗ್ರೂಪ್ ಆಫ್, ಅಲ್ಲಿ ಇದು ಗಲ್ಲು ಹಾಗೆ ಅಲ್ಲಿ ಫಸ್ಟ್ ಮಾಡಿದ್ದು. ಅಲ್ಲಿ ಸಹ ಸರ್ ನಾನು ಹೇಳ್ತೀನಿ, ಅಲ್ಲಿ ನೀನು ಎಂತ ಡ್ಯಾನ್ಸ್ ಮಾಡ್ತೀಯ ಅಂತ. ನಾನು ಬೇರೆ ಡ್ಯಾನ್ಸ್ ಕ್ಲಾಸ್ ಜಾಯ್ನ್ ಆಗುವಾಗ ಸಹ ಅವರಿಗೆ ಫುಲ್ಲು ಬೇಜಾರಾಗಿತ್ತು ದೃಶ್ಯ ಗ್ರೂಪ್ ಆಫ್ ಅವರಿಗೆ. ಸೊ ಅದು ಫಸ್ಟ್ ಡ್ಯಾನ್ಸ್. ಓಕೆ, ಈ ಡ್ಯಾನ್ಸ್ ಅಂದಾಗ ತುಂಬ ಸ್ಟೈಲ್ ಇರ್ತದೆ ಅದರಲ್ಲಿ, ವೆಸ್ಟರ್ನ್ ಆಗಿರ್ಬೋದು, ಕ್ಲಾಸಿಕಲ್. ನೀವು ಯಾವುದೆಲ್ಲ ಡ್ಯಾನ್ಸ್ ಫಾರ್ಮ್ ಕಲ್ತಿದ್ದೀರಾ? ನಾನು ಹಿಪ್ ಹಾಪ್, ವೆಸ್ಟರ್ನ್, ಫೋಕ್, ಫ್ರೀ ಸ್ಟೈಲ್, ಸೆಮಿ ಕ್ಲಾಸಿಕಲ್ ಸಹ ಬರ್ತದೆ. ಆದರೂ ಕ್ಲಾಸಿಕಲ್ ಅಷ್ಟೇ ಟಚ್ ಇಲ್ಲ ನನಗೆ, ಸೆಮಿ ಕ್ಲಾಸಿಕಲ್ ಮಾಡ್ತೇನೆ. ಓಕೆ, ಇದು ಯಕ್ಷಗಾನ ಸಾಂಗ್. ಓಕೆ, ಯಕ್ಷಗಾನ ಇಷ್ಟ ಅಂತ ಹೇಳ್ತೀರಿ. ಓಕೆ, ಯಕ್ಷಗಾನದ ಬಗ್ಗೆನೇ ಕೇಳ್ತಾ ಹೋಗುವ. ಯಕ್ಷಗಾನ ಅಂದಾಕ್ಷಣ ಇದು ಗಂಡು ಮಕ್ಕಳು ಮಾಡೋದು, ಗಂಡು ಕಲೆ ಅಂತ ಹೇಳ್ತಾರೆ. ಆದರೂ ಕೂಡ ನೀವು ಇಷ್ಟು ಸಣ್ಣ ಜೀವ ಹಿಡ್ಕೊಂಡು ಇದೊಂದು ಹೇಳಬೇಕು, ಅಷ್ಟೊಂದು ದೊಡ್ಡ ಕಿರೀಟ ಆಗಿರ್ಬೋದು, ಬಣ್ಣ ಮುಖಕ್ಕೆ ಮೇಕಪ್ ಅಂತ ಹೇಳಲ್ಲ, ಬಣ್ಣ ಅಂತ ಹೇಳ್ತಾರೆ, ಬಣ್ಣ ಹಾಕೊಂಡು ಅದು ಎಷ್ಟು ಕಷ್ಟ, ಎಷ್ಟು ಇಷ್ಟ? ಫಸ್ಟ್ ನಾನು ಪ್ರೈಮರಿಯಲ್ಲಿ ಇರುವಾಗ ಅಲ್ಲಿ ನಮ್ಮದು ಸ್ಕೂಲ್ ಡೇ ಇರುವಾಗ ಯಕ್ಷಗಾನಕ್ಕೆ ಬರ್ತಾಯಿದ್ರು. ನಮ್ಮ ಸ್ಕೂಲ್ ಡೇಗೆ ನಮ್ಮ ಯಕ್ಷಗಾನ ಇರ್ತಲೇ ಇತ್ತು ಅಲ್ಲಿ. ಸೊ ಅಲ್ಲಿ ಫಸ್ಟ್ ನನ್ನ ಅಮ್ಮನ ಹತ್ರ ಕೇಳಿದೆ, ಅಮ್ಮ ಯಕ್ಷಗಾನ ಉಂಟು ನಾನು ಹಾಕುದಾ ಅಂತ. ಅಮ್ಮ ಎಂತ ಉಂಟು ಎಲ್ಲದಕ್ಕೂ ಸೇರು ಅಂತ ಹೇಳ್ತಾರೆ ಅಮ್ಮ. ಸೊ ಫಸ್ಟ್ ನಾನು ಯಕ್ಷಗಾನ ಮಾಡುವಾಗ ನನಗೆ ಸ್ತ್ರೀ ವೇಷ ಕೊಟ್ಟಿದ್ದು, ಫಸ್ಟ್ ಪಾರ್ಟ್ ಒಂದು ಸ್ತ್ರೀ ವೇಷ.
ಸೊ ನೆಕ್ಸ್ಟ್ ನಾನು 5th ಇರುವಾಗ ಫಸ್ಟ್ ಯಕ್ಷಗಾನ ಹಾಕಿದೆ, ಮತ್ತು 6th ಬರುವಾಗ ನನಗೆ ಬಾಲಗೋಪಾಲ ಕೊಟ್ಟರು. ಸೊ ನೆಕ್ಸ್ಟ್ 7th ಬರುವಾಗ ದೊಡ್ಡ ದೊಡ್ಡ ಪಾಠ ಎಲ್ಲ ಕೊಟ್ಟರು, ಕೃಷ್ಣ, ಸಹದೇವ ಅಂಥದ್ದು ಪಾಠ ಕೊಟ್ಟರು. ಸೊ ಯಕ್ಷಗಾನ ಸಹ ತುಂಬ ಇಷ್ಟ ನನಗೆ. ಓಕೆ, ಯಕ್ಷಗಾನ ಸಹ ತುಂಬ ಇಷ್ಟ. ಆದರೆ ಯಕ್ಷಗಾನ ಕಷ್ಟ ಅಲ್ವಾ ಕಲೀಲಿಕ್ಕೆ? ಅದು ಅಂದರೆ ಸೇಮ್ ಅಂದರೆ ಅದು ಡ್ಯಾನ್ಸ್ ಥರವಲ್ಲ, ಅದು ಹಾಗೆ ಇಂಟ್ರೆಸ್ಟ್ ಬರ್ತದೆ ಯಕ್ಷಗಾನದ್ದು. ಓಕೆ, ಹಾಗೆ ಒಂದು ಹೆಜ್ಜೆ ಆಗಿರ್ಬೋದು. ಯಾವುದಾದ್ರೂ ಒಂದು ಯಕ್ಷಗಾನದಲ್ಲಿ ಡೈಲಾಗ್ ಸಿಕ್ಕಿದ ಮಾತನಾಡಲಿಕ್ಕೆ ನಿಮಗೆ ಅವಕಾಶ ಸಿಕ್ಕಿದೆ. ಆದರೆ ನೀವು ಡ್ಯಾನ್ಸ್ ಮೂಲಕ ಡೈಲಾಗ್ ಹೇಳುವಾಗ ಒಂಚೂರು ವಾಯ್ಸ್ ಆಗಿರ್ಬೋದು, ಅದೆಲ್ಲ ಹೇಗೆ? ವಾಯ್ಸ್ ಅದು ಸ್ವಲ್ಪ ಮಿಸ್ ಆಗ್ತದೆ. ಅಂದರೆ ಡೈಲಾಗ್ ಅದು ಫಸ್ಟಿಗೆ ಅದು ನಮಗೆ ದೊಡ್ಡ ದೊಡ್ಡ ಡೈಲಾಗ್ ಎಲ್ಲ ನನಗೆ ಕೊಡ್ತಿರ್ಲಿಲ್ಲ. ಅಂದರೆ ನನಗೆ ಸ್ವಲ್ಪ ಮಾತಾಡೋಕೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಸೊ ನಾನು ಹೇಳಿದ್ದೆ ಅವರ ಹತ್ರ. ಸೊ ಚಿಕ್ಕದೇ ಪಾಠ ಕೊಡ್ತಿದ್ರು, ಅಂದರೆ 1 ನಿಮಿಷ 1.5 ನಿಮಿಷ ಅಂಥದ್ದೇ ಅಷ್ಟು ಮಾತಾಡೋದು ಪಾಠ ಮಾತ್ರ ಕೊಡ್ತಿದ್ರು ಅದು. ಸೊ ನಾನು ಫುಲ್ ನರ್ವಸ್ ಆಗಿದೆ ಫಸ್ಟ್ ನನಗೆ ಮಾತಾಡಲಿಕ್ಕೆ ಇರುವಾಗ. ಅವ ಸರ್ ಹೇಳಿದ್ರು ನಿಂಗೆ ಆಗ್ತದಾ ಅಂತ. ನಾನು ಫಸ್ಟ್ ಅಮ್ಮದ ಹೇಳಿದೆ, ಮಾತಾಡಲಿಕ್ಕೆ ಉಂಟಮ್ಮ, ಎಂತ ಎಂತ ಸಹ ಆಗೋದಿಲ್ಲ, ಅದು ಒಂದು ಟೈಪ್ ದೇವರದ್ದಲ್ಲ. ಸೊ ದೇವರು ಎಂತ ಸಹ ಮಾಡೋದಿಲ್ಲ, ನೀನು ಮಾಡು ಅಂತ ಅಮ್ಮ ಸಪೋರ್ಟ್ ಮಾಡ್ತಿದ್ರು. ಸೊ ಅಮ್ಮನ ಸಪೋರ್ಟ್ ಇದ್ರೆ ಎಂತ ಬೇಕಾದ್ರೂ ಮಾಡ್ಬೋದು, ಆ ರೀತಿ ಸಪೋರ್ಟಿನ ಅಮ್ಮ ಸಿಗ್ಬೇಕಂತ ಹೇಳ್ತೀರಿ. ಓಕೆ, ಸ್ಕೂಲ್ ಆಯ್ತು, ಸ್ಕೂಲ್ ಬಗ್ಗೆ ಹೇಳಿ. ನೀವು ಎಲ್ಲಿ ಕಲ್ತಿದ್ದು? ನಾನು ಫಸ್ಟ್ ಪ್ರೈಮರಿ ಫಸ್ಟ್ ಟು 7th ನಾನು ಸುಬೋಧಿನಿ ಅಂತ ಹಳೆ ಊರಲ್ಲಿ, ಅಲ್ಲಿ ಹೋಗ್ತಾ ಇದ್ದೆ, ನಮ್ಮ ಲೋಕಲ್ ಸ್ಕೂಲು. 8th to 10th ನಾನು ಒಳಕಾಡು ಸೌತ್. ಈಗ ನಾನು ಫಸ್ಟ್ PUC MGM ಹೋಗ್ತಾ ಇದ್ದೆ. ಓಕೆ, ಈ ಡ್ಯಾನ್ಸ್ ಅಂತ ಬಂದ ತಕ್ಷಣ ತುಂಬ ಅಂದರೆ ಬೇರೆ ಬೇರೆ ಒಂದು ಊರಿಗೆ ಹೋಗ್ತಾರೆ ಅಂದರೆ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕಂತ. ಅದರಲ್ಲಿ ಏನಾಗ್ತದೆ, ತುಂಬ ಜನ ಆಗಿರ್ಬೋದು, ತುಂಬ ಕ್ರೌಡ್, ಕೆಲವೊಂದ್ಸತಿ ಜನವೇ ಇರಲ್ಲ. ಆ ರೀತಿ ಯಾವುದಾದ್ರೂ ಒಂದು ಸೊ ಫುಲ್ ಕ್ರೌಡ್ ಇರೋವಾಗ ಒಂದು ನಮ್ಮದು ಫುಲ್ ಎನರ್ಜಿ ಜಾಸ್ತಿ ಆಗ್ತದೆ, ಅವರೆಲ್ಲ ಬೊಬ್ಬೆ ಹಾಕುವಾಗ ಎನರ್ಜಿ ಜಾಸ್ತಿ ಆಗ್ತದೆ. ಸೊ ಜನ ಇಲ್ಲದೆ ಇರುವಾಗ ಅಂದರೆ ಜನ ಇಲ್ಲ ಎಂತ ಮಾಡು, ಅವಾಗ ಚೂರು ನರ್ವಸ್ ಆಗ್ತೇವೆ ನಾವು, ಜನ ಇಲ್ಲಲ್ಲ ನೋಡ್ಲಿಕ್ಕೆ. ಅದು ನಮ್ಮ ಎನರ್ಜಿ ಅಷ್ಟು ನಾವು ಮಾಡ್ತೇವೆ, ಫುಲ್ ಪರ್ಫಾರ್ಮ್ ನಾವು ಎನರ್ಜಿ ಕೊಟ್ಟೆ ಪರ್ಫಾರ್ಮ್ ಮಾಡಿ ಬರ್ತೇವೆ. ಯಾವ್ಯಾವ ಊರಿಗೆ ಹೋಗಿದ್ರಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್? ನಾನು ಕೇರಳ ಹೋಗಿದ್ದೇನೆ, ಮತ್ತು ಬಾರ್ಕೂರ್, ಸಿದ್ದಾಪುರ, ಅದು ಸರ್ ಕರ್ಕೊಂಡು ಹೋಗ್ತಾರಲ್ಲ, ಮತ್ತು ಮ್ಯಾಂಗ್ಳೂರು. ಅದು ಆಡಿಷನ್ಸ್ ಎಲ್ಲ ಇರುವಾಗ ಈಗ ನಮ್ಮದು ಕ್ಲಾಸಿಂದ ಒಬ್ಬೊಬ್ಬರಿಗೆ ಆಡಿಷನ್ಗೆಲ್ಲ ಇರ್ತಾರಲ್ಲ, ಅವಾಗ ಅವರೊಟ್ಟಿಗೆ ನಮಗೆ ಬ್ಯಾಕ್ಗ್ರೌಂಡಲ್ಲಿ ಗ್ರೂಪ್ ಡ್ಯಾನ್ಸ್ ಇರ್ತದಲ್ಲ, ಸೊ ಅಲ್ಲಲ್ಲಿ ನಮಗೆ ದೂರ ಎಲ್ಲ ಕರ್ಕೊಂಡು ಹೋಗ್ತಾರೆ. ಓಕೆ, ಅಂದರೆ ದೂರಕ್ಕೆ ಸರ್ ಕರ್ಕೊಂಡು ಹೋಗ್ತಾರೆ. ನಿಮ್ಮ ಮಾತಲ್ಲಿ ತಾಯಿ ಮತ್ತೆ ಸರ್ ಇದ್ದೇ ಇದ್ದಾರೆ. ಒಂದು ಸ್ವಲ್ಪ ತಾಯಿ ಬಗ್ಗೆ ಹೇಳಿ. ನಿಮ್ಮ ಅಮ್ಮನಿಂದಲೇ ನನಗೆ ಡ್ಯಾನ್ಸ್ ಇಂಟ್ರೆಸ್ಟ್ ಬಂದದ್ದು. ಸೊ ಅಮ್ಮನೊಟ್ಟಿಗೆ ಯಶೋಧ ಕೃಷ್ಣ ಎಲ್ಲ ಮಾಡ್ತೇನೆ. ಸೊ ಅಮ್ಮ ಸಹ ಬೆಸ್ಟ್ ಡ್ಯಾನ್ಸರ್ ನಾನು ಹೇಳ್ತೇನೆ, ಅಮ್ಮ ಸಹ ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ. ಅಮ್ಮನೊಟ್ಟಿಗೆ ಯಶೋಧ ಕೃಷ್ಣ ಮಾಡುವಾಗ ಒಮ್ಮೆ ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ದೆ. ಅಲ್ಲಿ ಕ್ಲಾಸಿಂದ ಅಮ್ಮ ನನಗೆ ಯಾವಾಗ ಹೇಳಿದ್ರು ಕ್ಲಾಸಿಗೆ ಹೋಗೋದು, ಯಶೋಧ ಕೃಷ್ಣ ಉಂಟು ಹೋಗೋಣ ಅಂತ. ಇರಲಿ ಹೋಗು ಅಂತ ಹೇಳಿದೆ. ಸೊ ಅಲ್ಲಿ ನಾವು ಮತ್ತೆ ಅಮ್ಮ ಯಶೋಧ ಕೃಷ್ಣ ಮಾಡಿದ್ವಿ. ಸೊ ನಾವು ಅಲ್ಲಿ ಒಳ್ಳೆ ಮಾಡಲಿಕ್ಕೆಲ್ಲ ಇದ್ದರು ಡ್ಯಾನ್ಸಲ್ಲಿ. ನಾವು ಫುಲ್ ನರ್ವಸಲ್ಲಿದ್ದೆ, ಈಗ ಸಿಗ್ತದೆ ಪ್ರೈಸ್ ಇಲ್ಲವ ಅಂತ. ಅಮ್ಮ ಸಹ ನಾನು ಅಮ್ಮನಿಗೆ ಫುಲ್ ಸಪೋರ್ಟ್ ಕೊಡ್ತಿದ್ದೆ ಸ್ಟೇಜಲ್ಲಿ, ಅಮ್ಮ ನೆಕ್ಸ್ಟ್ ಅಲ್ಲಿ ಹೋಗ್ಲಿಕ್ಕೆ, ಅಮ್ಮ ನೆಕ್ಸ್ಟ್ ಇಲ್ಲಿ ಹೋಗ್ಲಿಕ್ಕೆ, ಅಮ್ಮ ಅಂತ ಹೇಳ್ತಾ ಇದ್ದೆ ಅಮ್ಮನ ಹತ್ರ. ಸೊ ಲಾಸ್ಟಿಗೆ ನಾನು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ನಮ್ಮ ಹೇಳಿದೆ, ಅಮ್ಮ ಸಿಗ್ಬೋದು ಅಮ್ಮ ಪ್ರೈಸ್ ಇಲ್ಲ. ಅಮ್ಮ ಸಹ ನಾನು ಸಹ ಫುಲ್ ಅಮ್ಮ ಸಹ ನರ್ವಸ್ ಆಗಿದ್ದು. ಸೊ ಅಲ್ಲಿ ಯಶೋಧ ಕೃಷ್ಣದಲ್ಲಿ ನಮ್ಗೆ ಇಬ್ಬರಿಗೆ ಫಸ್ಟ್ ಪ್ರೈಸ್ ಸಿಕ್ಕಿತ್ತು. ಸೊ ಅಲ್ಲಿಂದ ನಾವು ಎನ್ನಿಸೇ ಇರಲಿಲ್ಲ ನಮಗೆ ಫಸ್ಟ್ ಪ್ರೈಸ್ ಅಂತ. ಸೊ ಅದು ಪ್ರೈಸ್ ತಗೊಳ್ಳುವಾಗ ನನಗೆ ಫುಲ್ ಖುಷಿ ಅಂದರೆ ಫುಲ್ ಖುಷಿ ಆಗಿದೆ. ಅಮ್ಮನಿಂದವೇ ನನಗೆ ಒಂದು ಇದು ಡ್ಯಾನ್ಸಿಗೆ ನನಗೆ ಇಂಟ್ರೆಸ್ಟ್ ಬಂದು. ಸೊ ಅಮ್ಮನಿಗೆ ಸಹ ನನಗೆ ಸಹ ಡ್ಯಾನ್ಸಿಗೆ ಒಂದು ಸಿಕ್ಕಿತ್ತಲ್ಲ ಪ್ರೈಸ್ ಅಂತ. ಸೊ ನಮ್ಮ ಮನೆಯಲ್ಲಿ ಸಹ ಫುಲ್ ಎಲ್ಲರಿಗೂ ಖುಷಿ ಆಗಿತ್ತು. ಸೊ ಅಮ್ಮನಿಂದ ಡ್ಯಾನ್ಸ್ ಇಂಟ್ರೆಸ್ಟ್ ಬಂತು. ಮತ್ತು ಈಗ ನಮಗೆ ಡ್ಯಾನ್ಸ್ ಕ್ಲಾಸ್ ಹೋಗ್ಲಿಕ್ಕೆ ಇರುವಾಗ ಸಹ ಅಮ್ಮ ಸಹ ನನ್ನೊಟ್ಟಿಗೆ ಡ್ಯಾನ್ಸ್ ಕ್ಲಾಸಿಗೆಲ್ಲ ಬರ್ತಾರೆ. ಸೊ ಎಲ್ಲಿ ಪ್ರೋಗ್ರಾಮ್ ಇರಲಿ ಅಮ್ಮದ ಕೇಳಿದರೆ ಅಮ್ಮ ಒಂದು ಕಡೆ ಸಹ ನನಗೆ ಹೋಗೋದೇ ಬೇಡ ಅಂತ ಹೇಳೋದೇ ಇಲ್ಲ, ನೀನು ಹೋಗು ಡ್ಯಾನ್ಸ್ ಎಲ್ಲದಕ್ಕೂ ಸೇರು ಅಂತ ಹೇಳ್ತಾರೆ. ಸೊ ಪ್ರೈಮರಿಯಲ್ಲಿ ಎಲ್ಲ ನಮಗೆ ಇದು ಅಂದರೆ ಇದು ಸ್ಕೂಲ್ ಡೇಗೆಲ್ಲ ಕಾಂಪಿಟೇಷನ್ಸ್ ಅದಲ್ಲ, ಅದು ಸಿಂಗಿಂಗಿಗೆ ಇರಲಿ, ಡ್ಯಾನ್ಸಿಗೆ ಇರಲಿ, ಅಭಿನಯ ಗೀತೆ. ನಾನು ಪ್ರತಿಭಾ ಕಾರಂಜಿ ಹೋಗುವಾಗ ಅಮ್ಮವೇ ನನಗೆ ಅಭಿನಯ ಗೀತೆ ಹೇಳಿಕೊಡೋದು. ಸೊ ಅಲ್ಲಿ ಅಭಿನಯ ಗೀತೆಯಲ್ಲಿ ಸಹ ಫುಲ್ ಪ್ರೈಸ್ ಸಿಕ್ಕಿದೆ ನನಗೆ. ನಾನು ತಾಲೂಕು ಮಟ್ಟ ತನಕ ಸಹ ಹೋಗಿದ್ದೇನೆ ಪ್ರತಿಭಾ ಕಾರಂಜಿ ಅಭಿನಯ ಗೀತೆಗೆ. ಸೊ ಟೀಚರ್ಸರೆಲ್ಲ ಹೇಳ್ತೀನಿ ಅಮ್ಮ ಸಪೋರ್ಟ್ ಮಾಡ್ತಾರೆ ನಿನಗೆ ಅಂತ. ಓಕೆ, ತಾಯಿ ಬಗ್ಗೆ ಹೇಳಿದಾಗ ಎಷ್ಟು ಎನರ್ಜಿ ಬಂತು ನಿಮಗೆ. ಅದೇ ತಾಯಿ ಅಂತೆ ಮಗಳು ನೂಲಿನಂತ ಸೀರೆ ಹೇಳ್ತಾರೆ ನೋಡಿ. ನಿಮ್ಮ ತಾಯಿ ಕೂಡ ಒಬ್ಬರು ಡ್ಯಾನ್ಸರ್ ಹೇಳಿದ್ರು. ಮೋಸ್ಟ್ಲಿ ಅಮ್ಮನಿಂದಲೇ ನಿಮಗೆ ಒಂದು ಡ್ಯಾನ್ಸಿನ ಮೇಲೆ ಆಸಕ್ತಿ ಬಂದದಿರ್ಬೋದು. ಮತ್ತೆ ಸರ್ ಬಗ್ಗೆ ಹೇಳ್ತಾ ಇದ್ರೆ ತುಂಬ ಸಪೋರ್ಟ್ ಅಂತ. ಸರ್ ಅಂದರೆ ನಮಗೆ ಕ್ಲಾಸಲ್ಲಿ ಫಸ್ಟ್ ಹೇಳ್ತಾರೆ, ನೆಕ್ಸ್ಟ್ ಆಡಿಷನ್ ಉಂಟು, ನಿನ್ನನ್ನು ಕರ್ಕೊಂಡು ಹೋಗ್ತೇನೆ, ಎಲ್ಲರಿಗೂ ಸರ್ ಅಂದರೆ ಸರ್ ಎಲ್ಲರಿಗೂ ಸರಲ್ಲಿ ಯಾರಿಗೂ ಪಾರ್ಶಾಲಿಟಿ ಮಾಡೋದಿಲ್ಲ, ಎಲ್ಲರಿಗೂ ಕರ್ಕೊಂಡು ಹೋಗ್ತಾರೆ. ಎಲ್ಲ ಕಾಂಪಿಟೇಷನ್ ಇರಲಿ ಆಡಿಷನ್ ಇರಲಿ ಎಲ್ಲರಿಗೂ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಅಂದರೆ ಸ್ಟ್ರಿಕ್ಟ್ ಇರ್ತಾರೆ ಅವರು. ಈಗ ಒಂದು 2-3 ಸಲ ಡ್ಯಾನ್ಸ್ ಹೇಳಿಕೊಡ್ತಾರೆ. ಸೊ ನಾವು ಎನರ್ಜಿಯಲ್ಲಿ ಮಾಡಿದ್ರೆ ಸಮ ಬೈತಾರೆ ಅವರು, ಅಂದರೆ ಬೈತಾರೆ ಆವಾಗ
ಸರ್ ಬೈದರು, ಅದಕ್ಕಿಂತ ಸರ್ ಹೇಳೋಕ್ಕಿಂತ ಜಾಸ್ತಿ ನಾವು ಎನರ್ಜಿಯಲ್ಲಿ ಮಾಡಬೇಕು ಅಂತ ಎನಿಸ್ತದೆ. ಸರ್ ಮತ್ತು ನನಗೆ ಒಂದು ಡ್ಯಾನ್ಸ್ ಕೂಡಲ ಡ್ಯಾನ್ಸ್ ಅಂತ ಅಲ್ಲಿ ನನಗೆ ಆಡಿಷನಿಗೆ ಕರ್ಕೊಂಡು ಹೋಗಿದ್ರು ಸರ್. ಸೊ ನನ್ನದು ಅವಾಗ 15 ಇಯರ್ಸ್ ಆಗಿತ್ತು, ಅಲ್ಲಿ 15 ಬಿಲೋ ಇದ್ದದ್ದು. ಸೊ ಅವರು ಸರಿಗೆ ಫೋನ್ ಮಾಡಿ ಹೇಳಿದ್ರಂತೆ, ಸರ್ ಅವಳಿಗೆ ಆಗೋದಿಲ್ಲ, ಅವಳು ಒಳ್ಳೆ ಡ್ಯಾನ್ಸ್ ಮಾಡಿದ್ದಾಳೆ, ಅವಳಿಗೆ ಸೆಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಅವಳದ್ದು ವರ್ಷ ಆಯ್ತಲ್ಲ ಅಂತ. ಅದಕ್ಕೆ ಸರ್ ಪರವಾಗಿಲ್ಲ, ನಿಮಗೆ ನಾನು ನೆಕ್ಸ್ಟ್ ಆಡಿಷನಿಗೆ ಕರ್ಕೊಂಡು ಹೋಗ್ತೇನೆ ಅಂತೆಲ್ಲ ಹೇಳಿದ್ದಾರೆ. ಸೊ ಅವರು ಫುಲ್ ಸಪೋರ್ಟ್ ಇದ್ದಾರೆ. ಓಕೆ, ಸರ್ ಅಂತೂ ಫುಲ್ ಸಪೋರ್ಟ್, ಅಮ್ಮ ಅಂತೂ ಡಬಲ್ ಫುಲ್ ಸಪೋರ್ಟ್. ಹಾಗೆ ಓಕೆ, ನೀವು ತುಂಬ ಕಾಂಪಿಟೇಷನ್ಗೆ ಹೋಗಿದ್ದೇನೆ ಅಂತ ಹೇಳಿದ್ರಿ, ಈಗ ಹೇಳಿದರೆ ಯಾವುದೆಲ್ಲ ಕಾಂಪಿಟೇಷನ್ಗೆ ಹೋಗಿದೆ ಅದ್ರ ಬಗ್ಗೆ ಹೇಳಿ. ನಾನು ಜಾಸ್ತಿ ಹೋಗೋದಂದರೆ ಪ್ರತಿಭಾ ಕಾರಂಜಿ. ಸೊ ಅಲ್ಲಿ ಸಹ ನಮ್ಮದು ಸ್ಕೂಲಿಂದ ಡ್ಯಾನ್ಸ್ ಇರುವಾಗ ಟೀಚರ್ ಹೇಳ್ತಾರೆ ನನಗೆ, ನಿರಾಲಿ ನೀನು ಒಂದು ಡ್ಯಾನ್ಸಿಗೆ ಇರಬೇಕು ಅಂತ. ಸೊ ಟೀಚರ್ಸ್ನವರೆಲ್ಲ ಹೇಳ್ತಿದ್ದು, ನಿರಾಲಿ ನಿನ್ನಿಂದ ಪ್ರೈಸ್ ಬಂದದ್ದು ಮತ್ತು ಇದು ಕೃಷ್ಣ ಮಠದಲ್ಲಿ ಚಿಣ್ಣರ ಮಾಸ ಅಂತ ಇರ್ತದೆ. ಸೊ ಟೀಚರ್ಸ್ನ ನನಗೆ ಅಲ್ಲಿ ಸಹ ಕರ್ಕೊಂಡು ಹೋಗ್ತಿದ್ರು, ಅಲ್ಲಿ ಸಹ ನನಗೆ ಪ್ರತಿ ವರ್ಷ ಪ್ರೈಸ್ ಸಿಗ್ತಿದ್ದು ಚಿಣ್ಣರ ಮಾಸದಲ್ಲಿ ಸಹ. ಸೊ ಅಲ್ಲಿ ನನಗೆ ಪ್ರೈಮರಿಯಲ್ಲಿ ಕರ್ಕೊಂಡು ಹೋದ್ರು ಚಿಣ್ಣರ ಮಾಸ. ಸೊ ಟೀಚರ್ಸ್ನವರೆಲ್ಲ ಹೇಳ್ತಾರೆ, ನಿರಾಲಿ ನಿನ್ನದೊಂದು ಡ್ಯಾನ್ಸ್ ಬೇಕು, ನಿರಾಲಿ ನಿನ್ನದೊಂದು ಡ್ಯಾನ್ಸ್ ಬೇಕು. ಸೊ ಟೀಚರ್ಸ್ನ ಫುಲ್ ಸಪೋರ್ಟ್ ಇದ್ರು ನನಗೆ ಪ್ರೈಮರಿಯಲ್ಲಿ. ಸೊ ಅಲ್ಲಿ ಕಾಂಪಿಟೇಷನ್ಸ್ ಮತ್ತು ಆಡಿಷನ್ಸ್ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಹಾಗೆ ಟೀಚರ್ಸ್ನವರು ಸಪೋರ್ಟ್ ಅಂದರೆ ಫುಲ್ ಸಪೋರ್ಟ್ ಇಂದ ನಿಮಗೆ ಫುಲ್ ಎನರ್ಜಿ ಬರ್ತದೆ. ಓಕೆ, ಡ್ಯಾನ್ಸ್ ಬಿಟ್ಟು ಬೇರೆ ಹಾಬೀಸ್ ಏನಿದೆ ನಿಮಗೆ? ಬೇರೆ ಸ್ಟೋರಿ ಬುಕ್ ಓದ್ತೇನೆ ಮತ್ತೆ ಪದ್ಯ, ಅದು ಸಹ ಸಾಂಗ್ ಹೇಳ್ತೇನೆ, ಅದ್ರ ವಾಯ್ಸ್ ಅಷ್ಟು ಒಳ್ಳೆ ಇಲ್ಲ, ಸಾಂಗ್ ಹೇಳ್ತೇನೆ. ಓಕೆ, ನೆಕ್ಸ್ಟ್ ನಿಮ್ಮ ಹತ್ರ ಸಾಂಗ್ ಹಾಡಿಸ್ತೇನೆ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ ತಗೊಳ್ಳುವ. ನೃತ್ಯ ಕ್ಷೇತ್ರದಲ್ಲಿ ಯಾವ ರೀತಿ ಸಾಧನೆ ಮಾಡಬಹುದು, ತಾಯಿಯ ಒಂದು ಸಪೋರ್ಟ್ನಿಂದ ಏನು ಬೇಕಾದರೂ ಮಾಡಬಹುದು ಅಂತ ನಿರಾಲಿ ಅವರು ನಮ್ಮ ಜೊತೆ ಹೇಳ್ತಾ ಇದ್ರು. ಅವರ ಜೊತೆ ಮತ್ತಷ್ಟು ಮಾತನಾಡೋಣ. ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಮ್ಮ ಜೊತೆಗಿದ್ದಾರೆ ನಿರಾಲಿ ಪ್ರಭು ಅವರು. ಬನ್ನಿ ಅವರ ಜೊತೆ ಇನ್ನಷ್ಟು ಮಾತಾಡೋಣ, ಇನ್ನಷ್ಟು ಎಕ್ಸ್ಪೀರಿಯನ್ಸ್ ಅನ್ನು ಅವರ ಬಳಿ ಕೇಳೋಣ. ನಿರಾಲಿ ಅವರೇ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವಂತೂ ತಾಯಿಗೆ ತಕ್ಕ ಮಗಳು, ಏನು ಹೇಳಲಿಕ್ಕೂ ಕೂಡ ನಿಮಗೆ ವರ್ಣನೆ ಆಗ್ತಾ ಇಲ್ಲ. ಯಾಕಂದರೆ ಬಹಳಷ್ಟು ಒಂದು ತಾಯಿಯ ಹೆಸರೇ ಹೇಳ್ತಾ ಹೋದ್ರಿ. ಕಾಂಪಿಟೇಷನ್ ಆಗಿರ್ಬೋದು, ಟೀಚರ್ಸ್ಗಳು ಸಪೋರ್ಟ್, ಎಲ್ಲರೂ ಸಪೋರ್ಟ್ ಅಂತ ಹೇಳಿದರೆ. ಡ್ಯಾನ್ಸ್ ಬಿಟ್ಟು ನೀವು ಸಿಂಗಿಂಗ್ ಅಂತ ಹೇಳಿದರೆ ಒಂದು ಸಾಂಗ್ ನಮಗೋಸ್ಕರ. ಓಕೆ, ಹಾಂ. ತೂ ಆತಾ ಹೇ ಸೀನೆ ಮೇ ಜಬ್ ಜಬ್ ಸಾಂಸೆ ಭರ್ತಿ ಹೂँ, तेरे दिल की गलियों से मैं हर रोज गुजरती हूँ, हवा के जैसे चलता है तो मैं रेत जैसे उड़ती हूँ, कौन तुझे यूं प्यार करेगा जैसे मैं करती हूँ. ಓಕೆ, ಅದ್ಭುತವಾಗಿ ಹಾಡನ್ನು ಹಾಡಿದ್ರಿ. ಓಕೆ, ಇಲ್ಲ ಅಂತಲ್ಲ, ಹೌದು, ಖುಷಿ ಮಾಡಬೇಕು, ನಾನು ಕೂಡ ಹಾಡಬಲ್ಲೆ ಅಲ್ಲ ಅಂತ. ನೀವು ಪುಸ್ತಕ ಓದುವ ಅಭ್ಯಾಸ ಇದೆ ಅಂತ ಹೇಳಿದ್ರೆ, ಯಾಕಂದ್ರೆ ಈಗ ಯಾರು ಪುಸ್ತಕ ಓದೋದು ಕಮ್ಮಿ, ಅದರಲ್ಲಿ ಲೆಕ್ಕದ ಜನರಲ್ಲಿ ನೀವೊಬ್ರು. ಯಾವ ರೀತಿಯ ಪುಸ್ತಕಗಳನ್ನು ಓದ್ತೀರಾ? ಜಾಸ್ತಿ ಅಂದರೆ ಸ್ಟೋರಿ ಬುಕ್ಸ್. ಅಂದರೆ ಸ್ಕೂಲಲ್ಲೆಲ್ಲ ಕಾಂಪಿಟೇಷನ್ ಇರುವಾಗ ಅಂದರೆ ಅದರೊಂದು ಕಾಂಪಿಟೇಷನ್ ಇತ್ತು ಕತೆ ಹೇಳುವುದು ಅಂತ. ಸೊ ಅದರಲ್ಲಿ ನನಗೆ ಅಮ್ಮ ಕತೆ ಸ್ಟೋರಿ ಬುಕ್ ತಂದು ಕೊಡ್ತಿದ್ರು, ನೀನು ಸ್ಟೋರಿ ಹೇಳೋದು. ಸೊ ಈಗ ಸಹ ನನಗೆ ಇದು ಅಂದರೆ ಈಗ ಮಕ್ಕಳ ಥರದೆಲ್ಲ ಕತೆ ಇರ್ತಾರೆ, ಒನ್ ಟೈಪ್ ತುಂತುರು ಅಂಥದ್ದೆಲ್ಲ ಕತೆ ಇರ್ತಾರೆ. ಸೊ ಅಂಥದ್ದು ಓದಲಿಕ್ಕೆ ತುಂಬ ಇಷ್ಟ. ಓಕೆ, ತುಂತುರು ಇಷ್ಟ. ಹಾಗಾದರೆ ಕನ್ನಡ ಪುಸ್ತಕಗಳನ್ನು ಜಾಸ್ತಿ ಓದ್ತೀರಾ? ಓಕೆ, ಅಂದರೆ ಈಗೆಲ್ಲ ಯಾವುದಂದರೆ ಇಂಗ್ಲೀಷ್ ಬುಕ್ಗಳನ್ನು ಓದೋದು. ಓಕೆ, ಅದು ಕೂಡ ಒಳ್ಳೆಯದೇ. ಆದರೆ ಕನ್ನಡ ಬುಕ್ಕಿನ ಆಸಕ್ತಿ ಈಗ ಕಮ್ಮಿ ಅಂತ ಹೇಳ್ತಾರೆ ತುಂಬ. ಆದರೂ ಕೂಡ ನೀವು ಇಂಟ್ರೆಸ್ಟಲ್ಲಿ ಓದ್ತೀರಲ್ಲ, ಎಲ್ಲ ಅಮ್ಮನ ಸಪೋರ್ಟಿಂದ. ಓಕೆ, ಅದು ಬಿಟ್ಟು ಮನೆಯಲ್ಲಿ ಹೇಗೆ ಇರ್ತೀರಾ? ಅಂದರೆ ಬೇರೆ ಹವ್ಯಾಸಗಳು ಮನೆಯಲ್ಲಿ ನಿಮ್ಮದು? ಮನೆಯಲ್ಲಿ ಅಂದರೆ ಹವ್ಯಾಸ ಅಂತ ಇಲ್ಲ, ಅಮ್ಮನಿಗೆ ಹೆಲ್ಪ್ ಮಾಡೋದು ಕೆಲಸದಲ್ಲಿ. ಸೊ ಅಷ್ಟೇ, ನನ್ನದು ಓದೋದು, ಅಮ್ಮನಿಗೆ ಹೆಲ್ಪ್ ಮಾಡೋದು ಅಷ್ಟೇ. ಅಷ್ಟೇ. ಓಕೆ, ನೀವು ಬಿಟ್ಟು ನಿಮ್ಗೆ ಯಾರಾದರೂ ಅಕ್ಕ ತಂಗಿದ್ದಾರೆ? ಅಕ್ಕ ಇದ್ದಾಳೆ, ನೇಹ ಅಂತ. ಅವಳದು ಈಗ ಆಯಿತು, ಕಲ್ತಾಯಿತು. ಸೊ ಜಾಬಿಗೆ ಟ್ರೈ ಮಾಡ್ತಾ ಇದ್ದಾಳೆ. ಓಕೆ, ಜಾಬ್. ಅಕ್ಕ ಕೂಡ ನಿಮ್ಮ ರೀತಿ, ನಿಮ್ಮ ಅಕ್ಕ ಕೂಡ ಡ್ಯಾನ್ಸರ? ಇಲ್ಲ, ಅವಳು ಸಿಂಗರ್. ಓಕೆ, ಸಾಂಗ್ ಹೇಳ್ತಾಳೆ ಅವಳು. ಎರಡು ಮನೆಯಲ್ಲಿ ಎರಡು ರೀತಿಯ ಸಾಧಕರಿದ್ದಾರೆ, ಸಿಂಗರ್ ಒಬ್ರು, ಡ್ಯಾನ್ಸರ್ ಒಬ್ರು. ಯಾರಿಗೂ ಬೇಜಾರಿಲ್ಲ. ಅಮ್ಮ ಸಹ ಸಿಂಗರ್. ಅಮ್ಮನಿಂದ ಅಕ್ಕನಿಗೆ ಸಿಂಗಿಂಗ್ ಬಂತು, ಅಮ್ಮನಿಂದ ನನಗೆ ಡ್ಯಾನ್ಸ್ ಬಂತು. ಸೊ ಅಮ್ಮ ಸಹ ಸಿಂಗಿಂಗ್ ಒಳ್ಳೆ ಹೇಳ್ತಾರೆ. ಓಕೆ, ಅದು ಬಿಟ್ಟು ಈಗ ನೀವು ಏನು ಕಲಿತಾ ಇದ್ದೀರಾ? ನಾನು ಫಸ್ಟ್ PU PCMCS ಸೈನ್ಸ್ ತಗೊಂಡಿದ್ದೀನಿ.
ಈಗ ನೋಡಿ ಅಮ್ಮ ಅಂತ ಬಂದ ತಕ್ಷಣ ಎಲ್ರು ಹೇಳ್ತಾರೆ SSLC PUC ಬಂದಾಗ ಎಲ್ಲಿಗೆ ಹೋಗ್ಬೇಡ, ನೀನು SSLC SSLC PUCಗೆ ನಂಗೆ ಮನೇಲಿ ಸಮ್ಮ ಬೈತಾ ಇದ್ರು, ಡ್ಯಾನ್ಸ್ ಕ್ಲಾಸ್ ಹೋಗೋದೇ ಬೇಡ, ನೀನು ಮನೆಯಲ್ಲೇ ಕೂತ್ಕೋ ಅಂತಾರೆ ಸಮ್ಮ. ನಾನು 4 ತಿಂಗಳು ನಾನು ಹೇಗೆ 4 ತಿಂಗಳು ನಾನು ಡ್ಯಾನ್ಸ್ ಕ್ಲಾಸ್ ಹೋಗಲಿಲ್ಲ, 10th ನಂದು ಬೋರ್ಡ್ ಅಂತಂದು. ಸೊ 4 ತಿಂಗಳು ನನ್ನ ಮನೆಯಲ್ಲಿ ಎಷ್ಟು ಭಂಗ ಬಂದಿದೆ, ನನಗೆ ಡ್ಯಾನ್ಸ್ ಕ್ಲಾಸ್ ಹೋಗಬೇಕು, ಮನೆಯಲ್ಲಿ ಬಿಡೋದಿಲ್ಲ, ನಿಂಗೆ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಸಹ ಬರೋದಿಲ್ಲ, ನೀನು ಹೇಗೆ ಹೋಗ್ತೀನಿ ನೋಡು ಅಂತ. ಸೊ 10th ಅಲ್ಲಿ 4 ತಿಂಗಳು ಮನೆಯಲ್ಲಿದ್ದೆ. ಸೊ ತುಂಬ ಭಂಗ ಬಂದಿದ್ದೇನೆ. ಅಂದರೆ ಮನೆಯಲ್ಲಿ ಈಗ ನಾನು ಅಕ್ಕ 9 ಎಕ್ಸಾಮ್ ಎಲ್ಲ ಹಾಕ್ತೇನೆ. ಸೊ ಅಲ್ಲಿ ಸಹ ಹೋಗಿ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ. ಸೊ ಡ್ಯಾನ್ಸ್ ಕ್ಲಾಸ್ ಮಿಸ್ ಮಾಡಿದೆ 4 ತಿಂಗಳು. ಓಕೆ, ಡ್ಯಾನ್ಸ್ ಕ್ಲಾಸ್ ಮಿಸ್ ಮಾಡಿದ್ದಕ್ಕೆ ತುಂಬಾ ಬೇಜಾರಾಯ್ತು. ಇನ್ನು ಸೆಕೆಂಡ್ PUC ಬರುವವರು ಸೆಕೆಂಡ್ PUC ಅಲ್ಲಿ ಸಹ ತಡೆ ಬರ್ಬೋದು. ಸೆಕೆಂಡ್ PUC ಮುಂಚೆ ಓದಿಡ್ಬೇಕಂತ ಇದ್ದೀನಿ. ಹಾಗೆ ಎಂತ ಟೆನ್ಷನ್ ಬೇಡ, ಮುಂದೆನೆ ಓದಿಡ್ತೇನೆ ಅಂತ. ಓಕೆ, ಮತ್ತೆ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು? ಆ ಸಾಂಗಿಗೆ ನಾನು ಡ್ಯಾನ್ಸ್ ಮಾಡಬೇಕಿಲ್ಲದಿದ್ರೆ ಡ್ಯಾನ್ಸ್ ಮಾಡಿ ಆಗಿದೆ. ಫೇವ್ರೆಟ್ ಸಾಂಗ್ ಒಂದು ಕಾಂತಾರದ ವರಾಹ ರೂಪಂ ಅಂತ ಬಂದಿದೆ. ಸೊ ಅದರದ್ದು ಸರಿ ಕೊರಿಯೋಗ್ರಫಿ ಮಾಡ್ತಾ ಇದ್ದಾರೆ ನಮಗೆ ವರಾಹ ರೂಪಂ. ಸೊ ಅದು ಸಾಂಗ್ಸ್ ಅದರಲ್ಲಿ ಫುಲ್ ಕ್ಲಾಸಿಕಲ್ ಟೈಪ್ ಇರುತ್ತೆ. ನನಗೆ ಕ್ಲಾಸಿಕಲ್ ಇಂಟ್ರೆಸ್ಟ್ ಉಂಟು, ಆದರೆ ನನಗೆ ಅದು ಮಾಡಲಿಕ್ಕೆ ನಾನಂದರೆ ಕ್ಲಾಸಿಕಲ್ ಡ್ಯಾನ್ಸ್ ಕ್ಲಾಸಿಗೆ ಹೋಗಲಿಲ್ಲ. ನಮ್ಮ ಕ್ಲಾಸಲ್ಲಿ ಉಂಟು ಕ್ಲಾಸಿಕಲ್ಲು, ಸೊ ಅದಕ್ಕೆ ನಾನು ಕ್ಲಾಸಿಗೆ ಹೋಗಲಿಲ್ಲ. ಕ್ಲಾಸಿಕಲ್ ಇಷ್ಟ ಉಂಟು, ಮಾಡಲಿಕ್ಕೆ ಮಾತ್ರ ಅಷ್ಟು ನನಗೆ ಬರೋದಿಲ್ಲ, ಕ್ಲಾಸಿಕಲ್ ಅಷ್ಟು ಟಚ್ ಇಲ್ಲ ನನಗೆ. ಸೊ ಅದು ಸಾಂಗ್ ಇಷ್ಟ, ಅದು ಸಾಂಗಲ್ಲಿ ನೆಕ್ಸ್ಟ್ ನಾನು ಮಾಡಬೇಕು ನನಗೆ. ಸೊ ಓಕೆ, ನಿಮ್ಮ ಫೇವ್ರೆಟ್ ಡ್ಯಾನ್ಸ್ ಫಾರ್ಮ್ ಯಾವುದು? ಒಂದು ವೆಸ್ಟರ್ನ್. ಓಕೆ, ವೆಸ್ಟರ್ನ್ ಅಂದರೆ ವೆಸ್ಟರ್ನಲ್ಲಿ ತುಂಬ ಸ್ಟೈಲ್ ಇರ್ತಾರಲ್ಲ, ಅದರಲ್ಲಿ ಯಾವ್ದು ಮಾಡಿ? ಹಿಪ್ ಹಾಪ್. ಓಕೆ, ಒಂದು ನೀವು ಮಾಡಿದಂಥ ಒಂದು ಹಿಪ್ ಹಾಪ್ ಡ್ಯಾನ್ಸನ್ನು ಫಸ್ಟ್ ಕಲಿತು ಒಂದು ಫಸ್ಟ್ ಸ್ಟೇಜಲ್ಲಿ ಮಾಡ್ತೀರಾ ನೀವು ಅಂತ? ಅದು ಫಸ್ಟಿಗೆ ನಾನು ಕ್ಲಾಸಿಗೆ ಸೇರುವಾಗ ನನಗೆ ಫಸ್ಟ್ ಡ್ಯಾನ್ಸ್ ಕಲಿಸಿದ್ದು ನನಗೆ ಹಿಪ್ ಹಾಪ್ ಸರ್. ಸೊ ಅಲ್ಲಿ ನನ್ನ ಅಮ್ಮ ಕುತ್ಕೊಂಡಿದ್ರು ಬದಿಗೆ, ನಾನು ಸರ್ ಕಲಿಸ್ತಾ ಇದ್ದಾರೆ, ಒಳ್ಳೆ ಕಲಿಸ್ತಾ ಇದ್ದಾರೆ, ನಂಗೆ ಹಿಪ್ ಹಾಪ್ ಫಸ್ಟ್ ಆವಾಗ. ಸೊ ಅಮ್ಮ ನಾನು ಬರೋದಿಲ್ಲ ಅಮ್ಮ ಕ್ಲಾಸಿಗೆ, ಇದು ಕಷ್ಟ ಆಗ್ತದೆ ಅಮ್ಮ, ನನಗೆ ಆಗೋದಿಲ್ಲ ಅಮ್ಮ, ಎಂತ ಸಹ ಆಗೋದಿಲ್ಲ, ಹೋಗು ಸರ್ ಸರ್ ನಿರಲ್ಲಿ ಎಂತ ಸಹ ಆಗೋದಿಲ್ಲ, ನಿರಲ್ಲಿ ನೀನು ಮಾಡು ಕಲಿ ಅಂತ. ಸೊ ಈಗ ಹಿಪ್ ಹಾಪ್ ಫೇವ್ರೆಟ್ ಅನ್ನೋದು. ಸೊ ಈಗ ಎಷ್ಟು ಸ್ಪೀಡ್ ಇದ್ರೂ ನಾನು ಹಿಪ್ ಹಾಪ್ ಮಾಡ್ತೇನೆ. ಓಕೆ, ಹಾಗೆ ಡ್ಯಾನ್ಸ್ ಎಷ್ಟು ಸ್ಪೀಡ್ ಇದು ಮಾಡ್ತಾರೆ. ಆದರೆ ಡ್ಯಾನ್ಸರ್ಸ್ನವರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಬೇಕಾದರೂ ಡ್ಯಾನ್ಸ್ ಹಾಕಿದ್ರೆ ಒಳ್ಳೆ ರೆಸ್ಪಾನ್ಸ್ ಬರ್ತದೆ. ಈಗಂತ ನಿಮ್ಮ ಕೆಲವು ರೀಲ್ಸ್ಗಳನ್ನು ನಾನು ನೋಡಿದ್ದೇನೆ ಡ್ಯಾನ್ಸ್ ಮಾಡಿ ಹಾಕೋದು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ಸರ್ ನಮ್ಮದು ಅಕೌಂಟ್ ಉಂಟಲ್ಲ ಇನ್ಸ್ಟಾಗ್ರಾಮಲ್ಲಿ. ಸೊ ಸರ್ ಎಲ್ಲರಿಗೂ ಒಂದೊಂದು ಗ್ರೂಪ್ ಅಪ್ ಮಾಡಿ ಹಾಕ್ತಾರೆ. ಸೊ ಸರ್ ಅಂತ ಹೇಳಿ, ಸರ್ ನನಗೆ ನಿಮ್ಮೊಟ್ಟಿಗೊಂದು ರೀಲ್ಸ್ ಮಾಡಬೇಕು ಸರ್, ನಾನು ಮುಂಚೆ ಹೇಳಿದೆ ಸರ್ ನಿಮ್ಮೊಟ್ಟಿಗೊಂದು ರೀಲ್ಸ್ ಮಾಡಬೇಕು ಅಂತ. ಸೊ ಅದು ರೀಲ್ಸಲ್ಲಿ ನಮ್ಮ ಊರಿನವರಿಗೆ ತುಂಬ ಖುಷಿಯಾಗಿದೆ, ಎಲ್ಲ ಊರಿನವರು ಸಹ ಸ್ಟೇಟಸ್ ಹಾಕಿದ್ದು, ನಿರಲ್ಲಿ ಒಳ್ಳೆ ಆಗಿದೆ ಒಳ್ಳೆ. ಈಗ ನಾನು ಬಸ್ಸಲ್ಲಿ ಹೋಗೋ ಹೇಳ್ತೇನೆ, ನೀನು ಮೊನ್ನೆ ಡ್ಯಾನ್ಸ್ ಮಾಡಿದ್ದು ನೀನೇ ಅಲ್ಲ ಅಂತ. ಸೊ ನನ್ನ ಅಕ್ಕ ಹೇಳ್ತಾಳೆ, ನಿರಲ್ಲಿ ನಾನೀಗ ತುಂಬ ದಿನ ರೀಲ್ಸ್ ಹಾಕ್ತಾ ಇಲ್ಲ ಡ್ಯಾನ್ಸಸ್. ಅಕ್ಕ ಹೇಳ್ತಾನೆ, ನಿರಲ್ಲಿ ರೀಲ್ಸ್ ಮಾಡಿ ಹಾಕ ಅಂತ. ಸೊ ಇನ್ನು ರೀಲ್ಸ್ ಹಾಕಲಿಲ್ಲ, ಇನ್ನು ಮಾಡಬೇಕು ಡ್ಯಾನ್ಸ್. ನೀವು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಂಥದ್ದು ಯಾವುದು ತುಂಬ ಒಂದು ಬ್ಯೂಟಿಫುಲ್ ಮೆಮೊರಿ ಆಗಿದೆ? ನನ್ನದು ಕೇರಳ ಹೋದದ್ದು. ಅಲ್ಲಿ ಫುಲ್ ಕ್ರೌಡಲ್ಲಿ ಎಲ್ಲರೂ ಬೊಬ್ಬೆ ಆಗ್ತಾಯಿದ್ರು. ನಾವು ಎಕ್ಸ್ಟ್ರೀಮ್ ಅಂತ ಹೇಳುವಾಗ ಅವರು ಫುಲ್ಲು ಬೊಬ್ಬೆ ಆಗ್ತಾಯಿದ್ರು. ಸೊ ಅದು ಅವರು ಬೊಬ್ಬೆ ಹಾಕುವ ಜೋಶಲ್ಲಿ ನನಗೆ ಡ್ಯಾನ್ಸ್ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಬಂತು. ಸೊ ಅಲ್ಲಿ ಕೇರಳ ನಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ಓಕೆ, ಜನಗಳ ರೆಸ್ಪಾನ್ಸ್ ಒಳ್ಳೆ ಸಿಕ್ಕಿದ್ರೆ ನಿಮಗೆ ಒಳ್ಳೆ ಎನರ್ಜಿ ಬರ್ತದೆ. ಓಕೆ, ಕಾಂಪಿಟೇಷನಲ್ಲಿ ಇದುವರೆಗೂ ಸಿಕ್ಕಿದಂಥ ಪ್ರೈಸ್ಗಳ ಬಗ್ಗೆ ಹೇಳಿ. ಕಾಂಪಿಟೇಷನ್ ನಮಗೆ ತುಂಬ ಸಲ ಸಿಕ್ಕಿದೆ. ಅದು ದೂರ ಹೋಗಿದೆ, ಊರಿನ ಹೆಸರೆಲ್ಲ ನನಗೆ ನೆನಪಿಲ್ಲ. ಸೊ ಕ್ಲಾಸಿಗೆ ನಮಗೆ ಪ್ರತಿ ವರ್ಷ ನಾವು ಎಲ್ಲಿ ಪ್ರೋಗ್ರಾಮಿಗೆ ಹೋದ್ರೆ ನಾವು ಒಂದು ಟ್ರೋಫಿ ತಗೊಂಡೇ ಕ್ಲಾಸಿಗೆ ಬರೋದು. ಟ್ರೋಫಿ ತಗೊಂಡು ನಾನು ಕ್ಲಾಸಿಗೆ ಇಷ್ಟ ತನಕ ಬರಲಿಲ್ಲ. ಅದು ಗುರಿ, ಅಂದರೆ ಟ್ರೋಫಿ ತಗೊಂಡು ಬರಲೇಬೇಕು ಅಂತ. ಸೊ ಫಸ್ಟಿಗೆ ಪ್ರೈಸ್ ಬರೋದಿದ್ರೆ ನೋಡಿ, ಪ್ರೈಸ್ ಬರಲೇಬೇಕು ಅಂತ ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ನೀವು ಡ್ಯಾನ್ಸ್ ಮಾಡಿ ಅಂತ ಹೇಳ್ತಾರೆ ಸರ್. ಓಕೆ, ಅವರು ಆ ರೀತಿ ಮಾಡೋದು ನಿಮಗೆ ಪ್ರೆಷರ್ ಆಗ್ತಾರೋ ಅವ್ರು ಪಾಸಿಟಿವ್ ಎನರ್ಜಿ ಬರ್ತದೆ ನಮ್ಗೆ? ಹೌದು, ನಮ್ಮ ಕ್ಲಾಸಿಗೆ ಪ್ರೈಸ್ ಬಿಡಬೇಕು, ನಾವು ಯಾರಿಗೂ ಟ್ರೋಫಿ ತಗೊಳ್ಳಿಕ್ಕೆ ಬಿಡಬಾರ್ದು, ನಾವೇ ತಗೊಂಡು ಹೋಗ್ಬೇಕು ಅಂತ ಪಾಸಿಟಿವ್ ಎನರ್ಜಿ ಬರ್ತದೆ. ಓಕೆ, ಈಗ ನೋಡಿ ತುಂಬ ಜನ ಡ್ಯಾನ್ಸ್ ಮಾಡುವಾಗ ಈಗ ಹೊಸತ್ತು ಮೆಂಬರ್ ಯಾರಾದರೂ ಸೇರ್ತಾರೆ, ಹೊಸ ಒಂದು ಪಾರ್ಟಿಸಿಪೇಟ್, ಅವರಿಗೆ ಯಾವ ರೀತಿ ನೀವು ಮಿಂಗಲ್ ಆಗ್ತೀರಾ ಅವ್ರ ಜೊತೆ? ನಾವಂದರೆ ಸರ್ ಹೇಳ್ತಾರೆ ಅವರಿಗೊಂದು ಡ್ಯಾನ್ಸ್ ಹೇಳಿಕೊಡು ಅಂತ. ಸೊ ನಾವು ಅವರಿಗೆ ಪ್ರೆಷರ್ ಹಾಕೋದಿಲ್ಲ, ಅವರಿಗೆ ಅಂದರೆ ಎಲ್ಲರೂ ಒಂದೇ ಥರ ಇರೋದಿಲ್ಲಲ್ಲ ಡ್ಯಾನ್ಸ್ ಮಾಡುವಾಗ. ಸೊ ಅವರಿಗೆ ಸ್ಲೋವಲ್ಲಿ ಹೇಳಿಕೊಡ್ತೇನೆ, ಅರ್ಥ ಆಗೋದಿದೆ ನಾನು 20 ಸಲ ಬೇಕಾದರೂ ಹೇಳಿಕೊಡ್ತೇನೆ ಅವರಿಗೆ. ಸೊ ಸರ್ ಹೇಳಿದ್ರೆ ಅಲ್ಲಿ ಅವರಿಗೆ ಕಲಿಸಿಕೊಡು, ಅವರಿಗೆ ಸಹ ಹೇಳ್ತಾರೆ ಅಕ್ಕ ಅರ್ಥ ಆಗಲಿಲ್ಲ ಓಕೆ ಪುನಃ ಫಸ್ಟಿಂದ ಮಾಡುವ. ಅವರಿಗೆ ನಾವು ಒಳ್ಳೆ ಅಂದರೆ ಫುಲ್ ಪ್ರೆಷರ್ ಹಾಕೋದಿಲ್ಲ ಡ್ಯಾನ್ಸಿಗೆ, ನಿಮ್ಗೆ ಎಷ್ಟು ಆಗ್ತದೆ ಅಷ್ಟೇ ಮಾಡಿ ಅಂತ ಹೇಳ್ತೇನೆ ನಾನು. ಓಕೆ, ನಿಮ್ಮ ಡ್ಯಾನ್ಸ್ನಲ್ಲಿ ಪಲ್ಟಿ ಎಲ್ಲ ಹೊಡೆಯೋದನ್ನು ನೋಡಿದ್ದೇನೆ. ಈ ಪಲ್ಟಿ ಹೊಡೆಯೋದಂದ್ರೆ ಎಲ್ರೂ ಆಗೋದಿಲ್ಲ, ಕೆಲವರು ದೊಡ್ಡರಾದ್ಮೇಲೆ ಕಲೀಲಿಕ್ಕೆ ಕೂಡ ಆಗೋದಿಲ್ಲ, ಅದನ್ನು ನೀವು ಎಷ್ಟು ಕಲಿತು? ಅದು ನಮ್ಮದು ಕ್ಲಾಸ್ ಜಿಮ್ನಾಸ್ಟಿಕ್ ಕ್ಲಾಸ್ ಸಹ ಉಂಟು. ಸೊ ಅಲ್ಲಿ ಸಹ ಸರ್ ಫಸ್ಟಿಗೆ ನಾನು ಹೋಗುವಾಗ ಫಸ್ಟ್ ನನಗೆ ಸರ್ ಪಲ್ಟಿ ಹೇಳಿಕೊಡುವಾಗ ನನ್ನದು 3 ಸಲ ಕೈ ಫ್ರ್ಯಾಕ್ಚರ್ಸ್ ಆಗಿದೆ ಪಲ್ಟಿ ಹಾಕುವಾಗ. ಸೊ ನಮ್ಮ ಈಗ ಸಹ ಹೇಳ್ತಾರೆ ಪಲ್ಟಿ ಹಾಕುವಾಗ ಜಾಗೃತಿ ಆಗ್ತದಾದರೆ ಮಾತ್ರ ಮಾಡುವಂತ. ನನಗೆ ಪಲ್ಟಿ ಎಲ್ಲ ತುಂಬ ಇಷ್ಟ, ನಾನು ಸ್ವಲ್ಪ ಪೋಖ್ರಿತರ, ನನ್ನ ಕ್ಲಾಸಲ್ಲಿ ನಾವು ನಿಂದ ಕಣ್ಣು ನಿಲ್ಲೋದಿಲ್ಲ. ಸೊ ಸರ್ ಪಲ್ಟಿ ಹಾಕ್ಲಿಕ್ಕೆಲ್ಲ ಹೇಳುವಾಗ ಸ್ಲೋಲಿ ಅದು ಸಹ ನಮಗೆ ನೋವಾಗದಾಗೆಲ್ಲ ಹೇಳಿಕೊಡ್ತಾರೆ. ಸೊ
ಅಲ್ಲಿ ಸ್ಟ್ರೆಚಿಂಗ್ ಇರಲಿ, ಕಾರ್ಟ್ ವೀಲ್, ಫ್ರಂಟ್ ಎಂತ ಇದ್ರು ಸಹ ಮೆಲ್ಲ ಹೇಳಿಕೊಡ್ತಾರೆ. ಫುಲ್ ಪ್ರೆಷರ್ ಹಾಕುದಿಲ್ಲ. ಪ್ರೆಷರ್ ಆಗೋದಿಲ್ಲ, ಇಷ್ಟ ಇದ್ರೆ ಕಲೀರಿ ಅಂತ. ಓಕೆ, ಇದು ಡ್ಯಾನ್ಸ್ ಈಗ ಡ್ಯಾನ್ಸ್ ಮಾಡೋದಂದಾಕ್ಷಣ ಕೆಲವರಿಗೆ ಇರ್ತದೆ ಶಾರ್ಟ್ ಇದ್ದವರನ್ನು ಮುಂದೆ ಹಾಕ್ತಾರೆ ಅಂತ. ಇಲ್ಲ, ನಮ್ಮ ಕ್ಲಾಸಲ್ಲಿ ಹಾಗೆ ಅಲ್ಲ. ನಮ್ಮ ಕ್ಲಾಸಲ್ಲಿ ಎಷ್ಟು ಶಾರ್ಟ್ ಇದ್ರು ಯಾರು ಒಳ್ಳೆ ಮಾಡ್ತಾರೆ ಅವರಿಗೆ ಮುಂದೆ. ಈಗ ಸಪೋಸ್ ಈಗ ಹಿಂದೆ ನಿಂತಿರ್ತಿರ್ತಾರೆ ನೋಡಿ, ಅವರಿಗೆ ಸರ್ ಹೇಳ್ತಾರೆ ನಿಮಗೆ ಮುಂದೆ ಬರಬೇಕಾ, ನೀವು ಒಳ್ಳೆ ಡ್ಯಾನ್ಸ್ ಮಾಡಿ. ಅವರಿಗೆ ಸಹ ಹಠ ಬರ್ತದೆ ನನಗೆ ಮುಂದೆ ಹೋಗಬೇಕು ಅಂತ. ಸೊ ಹಿಂದೆ ಇದ್ದವ್ರು ಸಹ ಮುಂದೆ ಬರ್ತಾರೆ, ಮುಂದೆ ಇದ್ದ ಸಹ ಹಿಂದೆ ಹೋಗ್ಬೋದು. ಅಂದರೆ ಈಗ ಡ್ಯಾನ್ಸಲ್ಲಿ ಹಿಂದೆ ಇದ್ದರು ಒಳ್ಳೆ ಮಾಡುವಾಗ ಮುಂದೆ ಸ್ವಲ್ಪ ನರ್ವಸ್ ಆಗಿರ್ತಾರೆ, ಸೊ ಅವರಿಗೆ ಹಿಂದೆ ಆಗ್ತಾರೆ ಸರ್. ಸೊ ಹಾಗೆ ಕಾಂಪಿಟೇಷನ್ ಉಂಟು ಕ್ಲಾಸಲ್ಲಿ. ಸರ್ ಈಗ ಒಂದು ನ್ಯೂ ಡ್ಯಾನ್ಸ್ ಹೇಳಿಕೊಡುವಾಗ ಸರ್ ಈಗ ನೆಕ್ಸ್ಟ್ ಡ್ಯಾನ್ಸಲ್ಲಿ ಸರ್ ಈಗ ನನಗೆ ಮುಂದೆ ಹಾಕಬೇಕು, ಹಾಗೆ ತುಂಬ ಜನ ಇದ್ದಾರೆ ನಮ್ಮ ಕಾಂಪಿಟೇಟರ್ಸ್ ಅಲ್ಲಿ, ಹಾಗೆ ಕಾಂಪಿಟೇಷನ್ ಮುಂದೆ ಹಾಕಬೇಕು ಅಂತ. ನಿಮ್ಮ ಎಕ್ಸ್ಟ್ರೀಮಲ್ಲಿ 2 ಬ್ಯಾಚಸ್ ಇದೆ, ಜೂನಿಯರ್ ಮತ್ತು ಸೀನಿಯರ್ಸ್. ನೀವು ಎಂತ ನಾನು ಜೂನಿಯರ್. ಅಂದರೆ ನಮ್ಮ 2 ಬ್ಯಾಚ್ ಅಂತಲ್ಲ, ಚಿಕ್ಕ ಮಕ್ಕಳಿಂದ ಸಹ ಬರ್ತಾರೆ. 5 years ಇಂದ ಒಂದು ಬ್ಯಾಚ್ ಉಂಟು, ಮತ್ತು 5 to 10 ಇರಬೇಕು, 5 to 10, 10 to 12 years, 12 to 15, 15 to 20 ಹಾಗೆ ತುಂಬ. ಮತ್ತು ಜುಂಬಾ ಕ್ಲಾಸಸ್ ಅಲ್ಲಿ ಅದಕ್ಕೆ ಸಹ ಬರ್ತಾರೆ. ಬ್ಯಾಚಸ್ ತುಂಬ ಉಂಟು ಕ್ಲಾಸ್, ತುಂಬ ಬ್ಯಾಚಸ್ ಇದೆ. ಹಾಗಾದರೆ ಡ್ಯಾನ್ಸ್ ಬಿಟ್ಟು ಸಿಂಗಿಂಗ್ ಹೇಳಿದರೆ ನೀವು ಸಿಂಗಿಂಗ್ ಕ್ಲಾಸಿಗೆ ಹೋಗ್ತೀರಾ? ಇಲ್ಲ 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 ಇಲ್ಲ, ಮನೆ ಅಂದರೆ ಅಕ್ಕ ಶಾಸ್ತ್ರೀಯ ಸಂಗೀತ, ಅಮ್ಮ ಅಕ್ಕನಿಗೆ ಮನೇಲಿ ಪ್ರಾಕ್ಟೀಸ್ ಮಾಡುವಾಗ ನಾನು ಚಿಕ್ಕದಿದ್ದೆ, 3rd standard 4th ಇದ್ದರೆ. ಸೊ ಅಮ್ಮ ಹೇಳುವಾಗ ನಾನು ಸಹ ಹೀಗೆ ಹೀಗೆ ಮಾಡಿ ಹೇಳ್ತಾ ಇದ್ದೆ ಅಕ್ಕನೊಟ್ಟಿಗೆ. ಸೊ ಅಲ್ಲಿ ಅಕ್ಕ ಸಹ ಈಗ ಟಿವಿಯಲ್ಲಿ ಸಹ ಅಕ್ಕ ಸಹ ಹೇಳ್ತಾಳೆ, ಸೊ ಅಕ್ಕನೊಟ್ಟಿಗೆ ನಾನು ಸಹ ಹೇಳ್ತೇನೆ. ಓಕೆ, ಅಮ್ಮನೇ ಒಂದು ಟೀಚರ್ ನಿಮಗೆ, ಆಲ್ರೌಂಡರ್. ಅಮ್ಮ ಕೂಡ ಟೀಚರ್. ಬೇಡ ಎಲ್ಲಿಗೂ ಹೋಗೋದು ಬೇಡ, ಮನೆಯಲ್ಲಿ ಕೂತ್ಕೊಂಡ್ರೆ ಅಮ್ಮನೇ ಹೇಳಿಕೊಡ್ತಾರೆ ನಿಮಗೆ. ನಿಮ್ಮ ಸ್ಕೂಲ್ ಆಯಿತು, ಡ್ಯಾನ್ಸ್ ಜರ್ನಿ ಬಗ್ಗೆ ಹೇಳಿದ್ರಿ. ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಯಾವುದಾದ್ರೂ ಇದೆ? ಒಂದು ಸ್ವಲ್ಪ ಬೇಜಾರಾಯಿತು ನನಗೆ, ಅದೇ ಡ್ಯಾನ್ಸ್ ಕೂಡಲ ಡ್ಯಾನ್ಸಲ್ಲಿ ಸೆಲೆಕ್ಟ್ ಅದು ಮಾಡಲಿಕ್ಕೆ ಆಗಲಿಲ್ಲಲ್ಲ, ಅದು ತುಂಬ ಬೇಜಾರಿತ್ತು ನನಗೆ. ಓಕೆ, ಇನ್ನು ಮುಂದೆ ಯಾವುದಾದ್ರು ಕಾಂಪಿಟೇಷನ್ಗೆ ಹೋಗ್ಲಿಕ್ಕಿದೆ? ಕಾಂಪಿಟೇಷನ್ ಸರ್ ಹೇಳಿದ್ದಾರೆ, ನೀನು 2nd PU ಆದಮೇಲೆ ನಿಮಗೆ ನಾನು ನೆಕ್ಸ್ಟ್ ಆಡಿಷನಿಗೆ ಕರ್ಕೊಂಡು ಹೋಗ್ತೆ ಅಂತ ಹೇಳಿದ್ದಾರೆ. ಸೊ ಸರ್ ಸಪೋರ್ಟ್ ಇದ್ದಾರೆ. ಸರ್ ನಂದು ಅದಕ್ಕಾಗದಿದ್ದು ತೊಂದರೆ, ನಿಮಗೆ ನಾನು ನೆಕ್ಸ್ಟ್ ಬೇರೆ ಕಡೆ ಕರ್ಕೊಂಡು ಹೋಗ್ತೇನೆ ಸರ್, ಹಾಗೆ ಎಲ್ಲದಕ್ಕೆ ಸಹ ಕರ್ಕೊಂಡು ಹೋಗ್ತಾರೆ. ಸೊ ನೆಕ್ಸ್ಟ್ ಕರ್ಕೊಂಡು ಹೋಗ್ತೇನೆ ಅಂತ ಸಹ ಹೇಳಿದ್ದಾರೆ. ಓಕೆ, ಇದೊಂದು ಪ್ರಶ್ನೆ ನಿಮಗೆ ಸೂಕ್ತವಾಗಿ ಇದೆ ಅಲ್ವಾ ಗೊತ್ತಿಲ್ಲ, ಆದರೆ ಕೇಳ್ತೇನೆ. ನಿಮಗೆ ಡ್ಯಾನ್ಸ್ ಕ್ಷೇತ್ರಕ್ಕೆ ಬಂದು ಎಷ್ಟು ವರ್ಷ ಆಯಿತು? ನಾನು ಡ್ಯಾನ್ಸ್ ಕ್ಲಾಸಿಗೆ ಸೇರಿ 8 years ಆಯಿತು. ಸೊ ಮುಂಚೆಯಿಂದ ಸಹ ಹಿಡ್ಕೊಂಡು ನಾನು ಚಿಕ್ಕದಿರುವಾಗ ಸಹ ಮಾಡ್ತಿದ್ದೆ. 15 years ಆಯ್ತು ಡ್ಯಾನ್ಸ್ ಸ್ಟಾರ್ಟ್ ಮಾಡಿ. ಓಕೆ, ಸಣ್ಣ ಮಗುದಿಂದ ಡ್ಯಾನ್ಸ್. ಓಕೆ, ನಿರಾಲಿ ಬದಲು ಡ್ಯಾನ್ಸರ್ ಅಂತ ಇಡ್ಬೋದಿತ್ತು. ಎಲ್ಲರೂ ಸಹ ಹಾಗೆ ಕರೀತಾರೆ. ಉಡುಪಿ ಹಂಗಂದ್ರೆ ಅಲ್ಲೇ ಊರಲ್ಲಿಂದ ನಾನು ಕಾಲೇಜಿಗೆ ಬರೋಕೆ ನಾನು ಎಲ್ಲಾದ್ರೂ ನಿಂತಿದ್ರೆ ಡ್ಯಾನ್ಸರ್ ಅಂತೇಳಿ ಬಾಯ್ ಮಾಡಿ ಹೋಗ್ತಾರೆ. ಅದೆಲ್ಲ ನನ್ನನ್ನು ನೋಡ್ತಾರೆ ಹೀಗೆ ಮಾಡಿ ಬಸ್ಸಿಗೆ ನಿಂತವರೆಲ್ಲ. ಓಕೆ, ನಿಮ್ಮ ಜೊತೆ ಮಾತನಾಡಿ ತುಂಬ ಖುಷಿ ಆಯಿತು ನಿರಾಲಿ ಅವರೇ. ಕೊನೆಯದಾಗಿ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಲಿಕ್ಕಿದ್ರೆ ಹೇಳ್ಬೋದು? ಥ್ಯಾಂಕ್ ಯು ನಿಮಗೆ ಮತ್ತು ಸ್ಪಂದನದ ಹೋಲ್ ಟೀಮಿಗೆ ಥ್ಯಾಂಕ್ಸ್, ಮತ್ತು ಮಂಜೀಶ್ ಸರಿಗೆ ಸಹ, ಮತ್ತು ನಮ್ಮ ಹೋಲ್ ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿಗೆ ಸಹ ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಇಲ್ಲಿವರೆಗೆ ಬರಲಿಕ್ಕೆ ಮಂಜೀಶ್ ಸರ್ ಸಹ ಕಾರಣ, ಅಮ್ಮ ಸಹ ಕಾರಣ, ನಮ್ಮ ಎಕ್ಸ್ಟ್ರೀಮ್ ಇದು ಎಲ್ಲ ಹೋಲ್ ಟೀಮ್ ಸಹ ಕಾರಣ. ಸೊ ಅವರಿಗೆ ಸಹ ಥ್ಯಾಂಕ್ ಯು. ಸೊ ನಮ್ಮ ಊರಿನವ್ರು ಸಹ ತುಂಬ ಸಪೋರ್ಟ್ ಮಾಡ್ತಾರೆ. ಎಲ್ಲದೀಗ ನಮ್ಮದು ಲೋಕಲ್ ಡ್ಯಾನ್ಸ್ ಇದೆ ಸರ್, ಇದರಲ್ಲಿ ನಿನ್ನದು ಡ್ಯಾನ್ಸ್ ಬೇಕು, ಸೊ ಹಾಗೆ ಸಹ ಫುಲ್ ಸಪೋರ್ಟ್ ಮಾಡ್ತಾರೆ. ನಮ್ಮ ಊರಿಗೆ ಸಹ ಎಕ್ಸ್ಟ್ರೀಮಿಗೆ ಸಹ ನಿಮಗೆ ಸಹ ಥ್ಯಾಂಕ್ ಯು. ಓಕೆ, ನಿಮ್ಮ ಈ ಎನರ್ಜಿ ಮತ್ತು ಈ ಡ್ಯಾನ್ಸ್ಗೆ ಎಷ್ಟು ಇಂಟ್ರೆಸ್ಟ್ ಕೊಡ್ತೀರಾ, ಅದು ನೀವು ಎಷ್ಟು ತನಕ ಮಾಡ್ತೀರಾ ಅಲ್ಲಿ ತನಕ ನಿಮ್ಮ ಇಂಟ್ರೆಸ್ಟ್ ಇರಲಿ ಅಂತ ವೀಕ್ಷಕರು ಹಾಗೂ ಸ್ಪಂದನ ಕಡೆಯಿಂದ ನಾನು ಆಶಿಸ್ತೇನೆ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬ ಥ್ಯಾಂಕ್ಸ್. ತಾಯಿಯ ಒಂದು ಸಪೋರ್ಟಿಂದ ಮಗಳು ಯಾವ ರೀತಿ ಸಾಧನೆ ಮಾಡಬಹುದು ಅಂತ ನಮಗೆ ನಿರಾಲಿ ಅವರು ಇವತ್ತು ತೋರಿಸಿಕೊಟ್ರು. ಇಂತಹ ಸಾಧಕಿಯರನ್ನು ಪರಿಚಯಿಸುವಂಥ ನಮ್ಮ ಈ ಕಾರ್ಯಕ್ರಮ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಂದು ಸಾಧಕಿ ಜೊತೆ ನಾನು ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ.